ಸುಳ್ಯದ ಬಾಳುಗೋಡು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಿನ್ನೆ ಸುರಿದಂತಹ ಭಾರೀ ಮಳೆಯ ಪರಿಣಾಮ ಬಾಳುಗೋಡು ಬಳಿಯ ಪದಕ ಸೇತುವೆ ಮುಳುಗಡೆಗೊಂಡು ಕೆಲಕಾಲ ಸಂಚಾರ ವ್ಯತ್ಯಯ ಉಂಟಾಗಿದೆ. ಇದರಿಂದ ವಿದ್ಯಾರ್ಥಿಗಳು, ಸಾರ್ವಜನಿಕರು ಸಮಸ್ಯೆಗೆ ಒಳಗಾಗಿದ್ದಾರೆ. ಸುಳ್ಯದ ಬಾಳುಗೋಡು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭಾರೀ ಮಳೆ ಸುರಿದಿದೆ. ಪದಕ ಅನ್ನುವಂತಹ ಸೇತುವೆ ಭಾಗದ್ದು ಅದು ಕೂಡ ಮುಳುಗಡೆಯಾಗಿದೆ. ಅಲ್ಲಿ ಕೆಲಕಾಲ ಸಂಚಾರ ಕೂಡ ವ್ಯತ್ಯಯ ಆಗಿದೆ. ಅಂದರೆ ಸುಳ್ಯ ಭಾಗದಲ್ಲಿ ಮಳೆ ಹೆಚ್ಚು ಬಂದಂತಹ ಸಂದರ್ಭದಲ್ಲಿ ಇಂತಹ ಪರಿಸ್ಥಿತಿಗಳು ಬಹಳ ಸಾಮಾನ್ಯವಾಗಿ ನಡೀತಾ ಇರುತ್ತೆ. ಹಾಗಾಗಿ ಆ ಭಾಗದಲ್ಲಿ ಒಂದಷ್ಟು ಎಚ್ಚರಿಕೆಯನ್ನು ಕೂಡ ವಹಿಸುವಂಥದ್ದು ಬಹಳ ಅಗತ್ಯ. ಯಾಕಂತ ಹೇಳಿದ್ರೆ ಸುಳ್ಯ ಭಾಗ ಒಂದಷ್ಟು ಗ್ರಾಮೀಣ ಪ್ರದೇಶ ಆಗಿರೋದ್ರಿಂದ ಹೆಚ್ಚಾಗಿ ಅಲ್ಲಿ ಈ ರೀತಿಯ ಸೇತುವೆಗಳು ಮತ್ತು ಒಂದಷ್ಟು ದಾರಿಗಳು ಕೂಡ ಬಹಳ, ಅಂದರೆ ಸೇತುವೆಗಳ ನಡುವಿನಲ್ಲಿ ಅಥವಾ ಈ ಸಣ್ಣ ಪುಟ್ಟ ಹೊಳೆಗಳು ಅಥವಾ ತೋಡುಗಳು ಈ ರೀತಿಯನ್ನು ದಾಟಿಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿಗಳು ಇರುತ್ತೆ ಸುಳ್ಯ ಭಾಗದಲ್ಲಿ ಮತ್ತು ಸುಳ್ಯ, ಬೆಳ್ತಂಗಡಿ, ಪುತ್ತೂರು ಭಾಗಗಳಲ್ಲಿ. ಹಾಗಾಗಿ ಗ್ರಾಮೀಣ ಭಾಗದಲ್ಲಿ ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಈಗಾಗಲೇ ಮಳೆ ಕೂಡ ಬಹಳ ಹೆಚ್ಚಾಗ್ತಾ ಇದೆ. ಜೊತೆಗೆ ಒಂದು ಕಡೆಗೆ ಇನ್ನೊಂದು ಕಡೆಗೆ ಶಾಲೆಗಳಿಗೆ ಕೂಡ ರಜೆಯನ್ನು ಘೋಷಿಸಲಾಗಿದೆ ವಿದ್ಯಾರ್ಥಿಗಳ ಸುರಕ್ಷತೆಯ ದೃಷ್ಟಿಯಿಂದ. ಇನ್ನು ಕುಕ್ಕೆ ಸುಬ್ರಹ್ಮಣ್ಯ ಘಟ್ಟ ಪ್ರದೇಶದಲ್ಲಿ ಸುರಿತಾ ಇರುವಂತಹ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಕುಮಾರಧಾರ ನದಿಯ ಸ್ನಾನಘಟ್ಟ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಸ್ನಾನಘಟ್ಟದ ಬಳಿ ಇದ್ದ ಡ್ರೆಸ್ಸಿಂಗ್ ಕೊಠಡಿ, ಶೌಚಾಲಯ ಮತ್ತು ಇತರೆ ಸ್ಥಳಗಳು ನೀರಿನಲ್ಲಿ ಮುಳುಗಿವೆ. ಪ್ರಮುಖವಾಗಿ ಈಗಾಗಲೇ ಕಳೆದ ಕೆಲವು ದಿವಸಗಳಿಂದ ಮುನ್ನೆಚ್ಚರಿಕೆಯಾಗಿ ಭಕ್ತರಿಗೆ ಸ್ನಾನಘಟ್ಟದಲ್ಲಿ ತೀರ್ಥ ಸ್ನಾನ ಮಾಡುವುದನ್ನು ನಿಷೇಧಿಸಲಾಗಿತ್ತು. ಆದ್ದರಿಂದ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಈಗಾಗಲೇ ಒಂದಷ್ಟು ವ್ಯವಸ್ಥೆಗಳನ್ನು, ಭಕ್ತರಿಗೆ ಸ್ನಾನಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಭಕ್ತರು ಅದನ್ನು ಬಳಸಿಕೊಂಡು ಸ್ನಾನವನ್ನು ಮಾಡ್ತಾ ಇದ್ದಾರೆ. ಇದು ಸುಬ್ರಹ್ಮಣ್ಯ ದೇವಸ್ಥಾನದ ಬಳಿಯ ಕುಮಾರಧಾರ ಸ್ನಾನಘಟ್ಟದಲ್ಲೂ ಕೂಡ ಆಗ್ತಾ ಇರುವಂತಹ ನೀರು ಮುಳುಗಡೆಯಾಗಿರುವಂಥದ್ದು. ಪ್ರತಿ ವರ್ಷವೂ ಕೂಡ ಬೇಗ ಆಗುತ್ತೆ. ಈ ಸರಿ ಸ್ವಲ್ಪ ತಡ ಆಗಿದೆ ಮತ್ತು ಮಳೆಯ ಪ್ರಮಾಣ ಕಡಿಮೆ ಇರೋ ಕಾರಣಗಳಿಗಾಗಿ ಈ ರೀತಿಯ ವಿಚಾರಗಳು ಇರುವಾಗ, ಯಾಕಂತ ಹೇಳಿದ್ರೆ ಅಲ್ಲಿ ಸಂಪೂರ್ಣವಾಗಿ ಶೌಚಾಲಯ ಆಗಿರ್ಬೋದು, ಡ್ರೆಸ್ಸಿಂಗ್ ಕೊಠಡಿ ಆಗಿರ್ಬೋದು, ಎಲ್ಲವೂ ಕೂಡ ಮುಳುಗಡೆಯಾಗಿದೆ. ಹಾಗಾಗಿ ಆ ಭಾಗಕ್ಕೆ ತೆರಳುವಂಥ ಸುಬ್ರಹ್ಮಣ್ಯಕ್ಕೆ ಸಾವಿರಾರು ಭಕ್ತರು ಆಗಮಿಸ್ತಾ ಇರ್ತಾರೆ. ಸುಬ್ರಹ್ಮಣ್ಯ ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ನೇತ್ರಾವತಿ ಸ್ನಾನಘಟ್ಟ ಆಗಿರ್ಬೋದು ಅಥವಾ ಕುಮಾರಧಾರ ಸ್ನಾನಘಟ್ಟ ಆಗಿರ್ಬೋದು, ಇಲ್ಲಿಗೆ ಸಾವಿರಾರು ಭಕ್ತರು ಆಗಮಿಸ್ತಾ ಇರ್ತಾರೆ. ಹಾಗಾಗಿ ಆದಷ್ಟು ಜಾಗರೂಕತೆಯನ್ನು ಮಾಡಬೇಕು. ನೀರನ್ನು ನೋಡಿದ ತಕ್ಷಣ ಇಳಿಯುವಂಥದ್ದು ಅಥವಾ ಏನಾಗುವುದಿಲ್ಲ, ನನಗೆ ಈಜು ಬರುತ್ತೆ, ಈ ರೀತಿಯಾದಂತಹ ಒಂದಷ್ಟು ವಾದಗಳನ್ನು ಇಟ್ಟುಕೊಂಡು ಅಲ್ಲಿ ನೀರಿಗೆ ಇಳಿಯುವಂಥದ್ದು ಕೂಡ ಸರಿಯಲ್ಲ. ಯಾಕಂತ ಹೇಳಿದ್ರೆ ಮುಳುಗಡೆಯಾದಂತಹ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆಗಳಾಗುತ್ತೆ. ಹಾಗಾಗಿ ಜಾಗರೂಕತೆಯನ್ನು ವಹಿಸಬೇಕು. ಮತ್ತು ಈಗಾಗಲೇ ಆಡಳಿತ ಮಂಡಳಿ ವ್ಯವಸ್ಥೆಯನ್ನು ಮಾಡಿದೆ, ಅಲ್ಲಿ ಸ್ನಾನಘಟ್ಟಗಳ ವ್ಯವಸ್ಥೆಯನ್ನು ಬೇರೆ ರೀತಿಯಲ್ಲಿ ಮಾಡಿದೆ. ಹಾಗಾಗಿ ನೀರಿಗೆ ಇಳಿದು ಅಲ್ಲಿ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವಂತಹ ಅವಶ್ಯಕತೆ ಇದೆ.